ವೀಕ್ಷಕರೇ, ಇಂದು ನಾವು ಕರಾವಳಿ ಭಾಗದ ಒಂದು ಕಾರಣಿಕ ಕ್ಷೇತ್ರವಾದಂತಹ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಇಲ್ಲಿನ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿದ್ದೇವೆ. ಈ ದೇವಸ್ಥಾನದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ಭಾಳಷ್ಟು ಕೇಳಿದ್ದೇವೆ. ರಥೋತ್ಸವ ಕಾರ್ಯಕ್ರಮ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ನಡೀತದೆ. ಅಂತಹ ಒಂದು ಕ್ಷೇತ್ರದಲ್ಲಿ ಪವಿತ್ರವಾದಂತಹದ್ದು ಶ್ರೀ ಲಕ್ಷ್ಮೀ ಜನಾರ್ದನ ಕ್ಷೇತ್ರ. ಕರಾವಳಿ ಭಾಗದಲ್ಲಿ ಹಲವಾರು ನಾಗಾರಾಧನೆ, ದೈವಾರಾಧನೆ, ಭೂತಾರಾಧನೆ ಇಂತಹ ಹಲವಾರು ಆರಾಧನೆಗಳು ಕೇಳಿ ಬರ್ತವೆ. ಹಾಗೆ ಈ ಬ್ರಹ್ಮರಥೋತ್ಸವ ಕೂಡ ಒಂದು. ಈ ದೇವಸ್ಥಾನದ ಇತಿಹಾಸವು ಕೂಡ ಹಲವಾರು ಜನರಿಗೆ ಗೊತ್ತು. ಅದರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಮ್ಮ ಈ ಊರಿನ ಹಿರಿಯರಾದಂತಹ ಶ್ರೀಯುತ ವಾಸು ಪೂಜಾರಿಯವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ತಿರ ಈ ದೇವಸ್ಥಾನದ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಕೇಳೋಣ. ನಮಸ್ತೆ ಸರ್. ನಮಸ್ತೆ ಎಲ್ಲರಿಗೂ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ತಾವು ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನನ್ನ ಹೆಸರು ವಾಸು ಪೂಜಾರಿ. ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಓರ್ವ ಸದಸ್ಯನಾಗಿರುತ್ತೇನೆ. ನಮ್ಮ ಈ ದೇವಸ್ಥಾನಕ್ಕೆ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಈ ದೇವಸ್ಥಾನ ಭಾಳಷ್ಟು ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಅನೇಕ ಭಕ್ತರು ಶ್ರದ್ಧಾಭಕ್ತಿಯಿಂದ ಬರ್ತಾಯಿದ್ದರು. ಮೊದಲೊಂದು ಕಾಲದಲ್ಲಿ, ಕಷ್ಟ ಕಾಲದಲ್ಲಿ ಈ ದೇವಸ್ಥಾನದ ಹಬ್ಬ ನಡೀತಾ ಇದೆ. ಈಗ ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಯಾಕೆಂದರೆ ಇದಕ್ಕೆಲ್ಲ ಕಾರಣ ಶ್ರೀ ಲಕ್ಷ್ಮೀ ಜನಾರ್ದನ ದೇವರು.
ರಥೋತ್ಸವ ಸಮಾರಂಭ ಭಾಳ ವರ್ಷದಿಂದ ಬಡಾಕೆರೆ ಲಕ್ಷ್ಮೀ ಜನಾರ್ದನ ದೇವರು ಭಾಳ ನಮ್ಮ ತಾಲೂಕಿನ ಒಂದು ಹೆಸರಾಂತ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಅದೆಷ್ಟೋ ಭಕ್ತಾಭಿಮಾನಿಗಳು ಈ ಬಡಾಕೆರೆ ಪರಿಸರದಲ್ಲಿದ್ದು ಬಡಾಕೆರೆಯ ಆ ಪರಮಾತ್ಮನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬಡಾಕೆರೆ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯವರು ವಿಶೇಷವಾದಂಥ ಒಂದು ಕಲ್ಯಾಣ ಮಂಟಪವನ್ನು ರಚಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಸ್ವಲ್ಪ ಕಡಿಮೆ ಇದ್ದರೂ ಏಪ್ರಿಲ್ನೊಳಗೆ ಇದನ್ನು ಮಾಡುವಂಥ ಒಂದು ಧೈರ್ಯ ನಮ್ಮೆಲ್ಲರದಾಗಿರುತ್ತೆ. ಅದನ್ನು ಮಾಡುವಂಥ ಓಪನ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋದ್ರ ಜೊತೆಯಾಗಿ ಈ ಜನಾರ್ದನ ಶುಭ ಈ ರಥೋತ್ಸವ ಸಂದರ್ಭದಲ್ಲಿ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೂ ಉತ್ತರೋತ್ತರ ಅಭಿವೃದ್ಧಿ ಅನುಗ್ರಹವನ್ನು ಅನುಗ್ರಹಿಸಲಿ ಅಂತ ಹೇಳಿ ಎಲ್ಲ ಜನರ ಬಗ್ಗೆ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ.
ಸೇವಾಕರ್ತರನ್ನ ಹಾಗೆ ದೇವಸ್ಥಾನಕ್ಕೆ ಅನೇಕ ರೀತಿಯಲ್ಲಿ ಸೇವೆಯನ್ನು ನೀಡಿದ ಬೇರೆ ಬೇರೆ ಸೇವಾಕರ್ತರನ್ನ ಗುರುತಿಸತಕ್ಕಂತಹ ವಿ4 ಚಾನಲ್ನ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕೆ ಕೇಳಿದರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಧರ್ಮ ಕಾರ್ಯವನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಅಥವಾ ಪ್ರಚಾರ ಮಾಧ್ಯಮ ಅನ್ನತಕ್ಕಂಥದ್ದು ಅತಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಮ್ಮ ಭಾರತ ಪರಂಪರೆಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಋಷಿ ಮುನಿಗಳು ಸಾಕಷ್ಟು ದೇವತಾ ಆರಾಧನೆಯನ್ನು ಅಥವಾ ತಪಸ್ಸನ್ನು ಮಾಡಿ ಧಾರ್ಮಿಕವಾದಂತಹ ಒಂದು ಆಚರಣೆಯನ್ನು ಈ ಭರತ ಭೂಮಿಯಲ್ಲಿ ಇಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ಪಾಶ್ಚಾತ್ಯರು ಎಷ್ಟೇ ನಮ್ಮ ಮೇಲೆ ದಾಳಿಯನ್ನು ಮಾಡಿದರೂ ಕೂಡ ಇವತ್ತಿಗೂ ನಮ್ಮ ಭರತ ನಾಡಿನಲ್ಲಿ ಆ ಧರ್ಮದ ಸಂಸ್ಕೃತಿ ಅನ್ನತಕ್ಕಂಥದ್ದು ಎಲ್ಲೂ ನಾಶ ಮಾಡಲಿಕ್ಕೆ ಆಗಲಿಲ್ಲ. ಅದು ಇವತ್ತಿನ ಯುವ ಪ್ರತಿಭೆಗೆ ಮುಟ್ಟಬೇಕಾದಲ್ಲಿ ಇಂತಹ ಮಾಧ್ಯಮದವರ ಕೆಲಸ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹೀಗೆ ಮಾಡಿದಾಗ ಮಾತ್ರ ಇಂದಿನ ಯುವ ಪ್ರಜೆಗಳು ಹಿಂದಿನವರು ಮಾಡಿರ್ತಕ್ಕಂಥ ಒಂದು ದೇವತಾ ಆರಾಧನೆ ಇರ್ಬೋದು, ಧರ್ಮ ಕಾರ್ಯಗಳಿರ್ಬೋದು, ಇದನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗಲಿಕ್ಕೆ ಅಥವಾ ಇವತ್ತಿನ ಯುವ ಪ್ರತಿಗೆ ಅದನ್ನು ಮುನ್ನಡೆಸಲಿಕ್ಕೆ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ ವಿ4 ಚಾನಲ್ನವರ ಈ ಕಾರ್ಯವನ್ನು ಆಡಳಿತ ಕಮಿಟಿಯ ಪರವಾಗಿ ನಾವೆಲ್ಲರೂ ಕೂಡ ಶ್ಲಾಘಿಸ್ತಾ ಇದ್ದೇವೆ. ಈ ಬಡಾಕೆರೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನಮ್ಮ ಹೆತ್ತ ಹಿರಿಯವರು ಈ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ.
ರಥವನ್ನು ಎಳಿಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಶಾಂತ ರೀತಿಯಾಗಿ ಈ ಒಂದು ರಥೋತ್ಸವದಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ನೆರವೇರಲಿಕ್ಕಿದೆ.
ಸೊನಗಾರ ಸಮುದಾಯದವರು ದೇವರ ಬೆಳ್ಳಿ ಸಾಮಗ್ರಿ ಇತ್ಯಾದಿಗಳನ್ನು ಶುದ್ಧ ಮಾಡುವುದಾಗಲಿ, ಅವರದ್ದೇ ಆದ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗುವುದಾಗಲಿ ಅವರು ಮಾಡ್ತಾರೆ. ನಂತರ ವಿಶ್ವಕರ್ಮರು ಆಚಾರ್ಯರು ದೇವಸ್ಥಾನಕ್ಕೆ ಧ್ವಜ ಮರ ಕಟ್ಟುವುದಿರಲಿ, ಬೇರೆ ಸಣ್ಣ ಏನೇ ಕೆಲಸ ಮಾಡೋದಿದ್ದರೂ ಅವರು ಮಾಡ್ತಾರೆ. ನಂತರದಲ್ಲಿ ದೇವಾಡಿಗ ಸಮಾಜದವರು, ಪೂಜಾರಿ ಸಮಾಜದವರು ರಥ ಕಟ್ಟುವುದಿರಲಿ, ಓಕುಳಿ ಹೊಂಡಕ್ಕೆ ನೀರು ತುಂಬುವುದಿರಲಿ, ಹಾಗೆ ಮಡಿವಾಳ ಸಮಾಜದವರು, ಹಾಗೆ ಶೆಟ್ರು ಸಮಾಜದವರು, ಬಂಟ ಸಮಾಜದವರು.
ಪ್ರೇಮ ಹಿರಿಯ ಮಗುವೆ ಬಡಾಕೆರೆ ಮೂಡದೊಂದು ಮನೆ ಆದಷ್ಟು ಶೀಘ್ರದಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರೇಮ ಹಿರಿಯ ಮಗುವೆ ಬಡಾಕೆರೆ ಮೂಡದೊಂದು ಮನೆ. ಪ್ರೇಮ ಹಿರಿಯ ಮಗುವೆ ಮೂಡದೊಂದು ಮನೆ ಬಡಾಕೆರೆ. ಶ್ರೇಯಸ್ ಶೇಖರ ಪೂಜಾರಿ ಭಾಗವತ ಮಲಗದ್ದೆ ಮನೆ ಬಡಾಕೆರೆ.